ಮೀಟರ್ ರೀಡಿಂಗ್ನ ಗುತ್ತಿಗೆಯನ್ನ ಅತಿ ಕಡಿಮೆ ದರಕ್ಕೆ ನೀಡಿ ಮೆಸ್ಕಾಂ ಮೀಟರ್ ರೀಡರ್ಗಳನ್ನು ಮೆಸ್ಕಾಂ ಕಡಿಮೆ ವೇತನಕ್ಕೆ ದುಡಿಸುವ ಹುನ್ನಾರ ನಡೆಸ್ತಾ ಇದೆ ಅಂತ ಆರೋಪಿಸಿ ಹಾಗೂ ಮೀಟರ್ ರೀಡರ್ಗಳು ತಡೆ ಹಿಡಿದಿರುವ ವೇತನ ಬಿಡುಗಡೆಗೆ ಬಂಟ್ವಾಳ ಹಾಗೂ ಬೆಳ್ತಂಗಡಿ ತಾಲೂಕಿನ ಮೀಟರ್ ರೀಡರ್ಗಳು ಬಿಸಿ ರೋಡಿನ ಮೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಮಾತನಾಡಿ, ಶಾಸಕರು, ಸಂಸದರು, ಸಚಿವರು ಚುನಾವಣೆಯ ಸಂದರ್ಭದಲ್ಲಿ ಮೆಸ್ಕಾಂ ಮೀಟರ್ ರೀಡರ್ಗಳ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡ್ತಾ ಇದ್ದು, ಆದರೆ ಗೆದ್ದ ಬಳಿಕ ಯಾವುದನ್ನ ಮಾಡ್ತಾ ಇಲ್ಲ. ನಮ್ಮ ಬೇಡಿಕೆ ಈಡೇರುವವರೆಗೆ ಮೀಟರ್ ರೀಡಿಂಗ್ ಮಿಷನ್ ಅನ್ನ ಮೆಸ್ಕಾಂಗೆ ನೀಡುವುದಿಲ್ಲ ಅಂತ ಎಚ್ಚರಿಸಿದ್ರು. 2 ವರ್ಷಕ್ಕೊಮ್ಮೆ ಬೇರೆ ಹೊಸ ಟೆಂಡರ್ ಕರೆದು ಹೊಸ ಗುತ್ತಿಗೆಯನ್ನು ಮಾಡ್ತಾರೆ. ನಾವು 17 ವರ್ಷದಿಂದ ಇಂಥದ್ದೇ ಶೋಷಣೆಯನ್ನು ಅನುಭವಿಸುತ್ತಾ ಬಂದಿದ್ದೇವೆ. ಪ್ರಾರಂಭದ ಹಂತದಲ್ಲಿ ನಮಗೆ 2,000 ಸಂಬಳ ಇತ್ತು. ಆ ಸಂಬಳದಲ್ಲಿ ಉಳಿಯುತ್ತಾ ಬಂದು ಇಂಥ ಹಲವಾರು ಹೋರಾಟಗಳನ್ನು ಮಾಡುತ್ತೇವೆ. ಕಳೆದ 17 ವರ್ಷದಲ್ಲಿ ಇದೇ ಶೋಷಣೆಯ ಜೊತೆಗೆ ಕೆಲಸವನ್ನು ಮಾಡುತ್ತಾ ನಮ್ಮ ಕುಟುಂಬ ಸಂಸಾರವನ್ನು ಈ ಸಣ್ಣ ಸಂಬಳ ಐಡಿಯಾಟೆಕ್ ಕಂಪನಿಯವರು ಅತಿ ಕಡಿಮೆ ದರಕ್ಕೆ ಅಂತ ಹೇಳಿದರೆ 9 ರೂಪಾಯಿ 60 ಪೈಸೆಗೆ ನಾವು ಹೇಳ್ತಾರೆ, ಅದಕ್ಕೆ ಹಾಕಿ ಈಗ ನಮಗೆ ಇನ್ಸ್ಟಾಲೇಷನ್ಗೆ ಏರಿಯಾ ವೈಸ್ ಅಂತ ಹೇಳ್ಬಿಟ್ಟು 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಅಂತೇಳಿ ಯಾವ ರೀತಿ ಯಾವ ಆಧಾರದಲ್ಲಿ ಕ್ಯಾಲ್ಕುಲೇಷನ್ ಮಾಡಿ, ಅಂದರೆ ಹತ್ತಿರದ ಪ್ರದೇಶಕ್ಕೆ 3 ರೂಪಾಯಿ ಅಂತೆ, ಸ್ವಲ್ಪ ದೂರ ಆದರೆ 4 ರೂಪಾಯಿ ಅಂತೆ, ಅತ್ಯಂತ ಸ್ವಲ್ಪ ದೂರ ಆದರೆ 5 ರೂಪಾಯಿ ಅಂತ ಹೇಳ್ಬಿಟ್ಟು. ಈ ಸಂದರ್ಭದಲ್ಲಿ ಮೆಸ್ಕಾಂ ಇಇ ಅವರ ಮೂಲಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಪ್ರಮುಖರಾದ ಗೋಪಾಲ ನೇರಳಕಟ್ಟೆ, ಜಯರಾಮ್ ಬಂಟ್ವಾಳ, ಗೋಪಾಲಕೃಷ್ಣ ಬಂಟ್ವಾಳ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು.